ಬಿಲ್ಲವ ಈಡಿಗ ನಾಮಧಾರಿ ಸಮುದಾಯದವರನ್ನ ಇದೀಗ ರಾಜ್ಯದಲ್ಲಿ ಕಡೆಗಣಿಸಲಾಗುತ್ತಿದೆ. ಪ್ರಸ್ತುತ ಅಧಿಕಾರದಲ್ಲಿರುವ ಸರ್ಕಾರ ಸೇರಿದಂತೆ ಎಲ್ಲಾ ಸರ್ಕಾರಗಳು ಕೂಡ ಹಿಂದುಳಿದ ವರ್ಗದವರನ್ನ ಕಡೆಗಣಿಸುತ್ತಲೇ ಬಂದಿದ್ದು, ಕುರುಬ, ಈಡಿಗ, ಬಿಲ್ಲವ, ನೇಕಾರ, ಮಡಿವಾಳ, ಕುಂಬಾರ, ಸವಿತಾ ಸಮುದಾಯ ಹೀಗೆ ಬಹುತೇಕ ಜಾತಿಗಳ ಸಮುದಾಯಕ್ಕೆ ಸೂಕ್ತ ನ್ಯಾಯ ಸಿಗುತ್ತಿಲ್ಲ. ಈ ಸಮುದಾಯದಲ್ಲಿ ಸರ್ಕಾರಿ ನೌಕರರು ಎಷ್ಟು ಮಂದಿ ಇದ್ದಾರೆ? ಕೇಂದ್ರ ಇಲ್ಲವೇ ರಾಜ್ಯ ಸರ್ಕಾರ ಅತಿ ಹಿಂದುಳಿದ ಬಡವರ್ಗದವರನ್ನ ಕಡೆಗಣಿಸುತ್ತಿದೆ. ಅವರ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಸಂಪೂರ್ಣವಾಗಿ ಸಾಮಾಜಿಕ ನ್ಯಾಯವನ್ನ ಕಡೆಗಣಿಸುತ್ತಿದೆ ಎಂದು ಬ್ರಹ್ಮಶ್ರೀ ನಾರಾಯಣ ಗುರು ಶಕ್ತಿಪೀಠದ ಪ್ರಣವಾನಂದ ಸ್ವಾಮಿ ಹೇಳಿದ್ದಾರೆ. ರಾಷ್ಟ್ರೀಯ ಬಿಲ್ಲವ ಈಡಿಗ ಮಹಾಮಂಡಳಿಯ ಜಿಲ್ಲಾ ಸಮಿತಿಯ ವತಿಯಿಂದ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ನಮ್ಮ ಸಮುದಾಯ ರಾಜಕೀಯ ನಾಯಕರನ್ನ ಕಡೆಗಣಿಸಲಾಗುತ್ತಿದೆ. ಹಿರಿಯ ನಾಯಕ BK ಹರಿಪ್ರಸಾದ್ ಸೇರಿದಂತೆ ಹಲವರನ್ನ ಕಡೆಗಣಿಸಲಾಗಿದೆ. ಹೀಗಾಗಿ ಸೆಪ್ಟೆಂಬರ್ 9ರಂದು ಹಲವು ನಾಯಕರ ಉಪಸ್ಥಿತಿಯಲ್ಲಿ ಅರಮನೆ ಮೈದಾನದಲ್ಲಿ ನಮ್ಮ ಸಮಾವೇಶ ನಡೆಯಲಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಜಿತೇಂದ್ರ ಸುವರ್ಣ ಸೇರಿದಂತೆ ಸಮಿತಿಯ ಪ್ರಮುಖರು ಉಪಸ್ಥಿತರಿದ್ದರು. ಬಿಲ್ಲವ ಮತ್ತು ಈಡಿಗ ಸಮುದಾಯದ ನಾಯಕರುಗಳನ್ನೇ ರಾಜಕೀಯವಾಗಿ ಸಂಪೂರ್ಣವಾಗಿ ಮುಗಿಸಿದ ಹಿನ್ನೆಲೆಯಲ್ಲಿ ಒಂದು ಬರೀ ನಾವು ಬಿಲ್ಲವರು ಅಷ್ಟೇ ಅಲ್ಲ, ಈಡಿಗರನ್ನೇ ಅಷ್ಟೇ ಅಲ್ಲ, ಇಡೀ ರಾಜ್ಯದ ಅತಿ ಹಿಂದುಳಿದ ವರ್ಗದವರನ್ನೆಲ್ಲರನ್ನೇ ಸೇರಿಸಿಕೊಂಡು ರಾಜ್ಯದಲ್ಲಿ ಒಂದು ಮೂವ್ಮೆಂಟ್ ಆಗಬೇಕಾಗತ್ತೆ. ಅದು ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸ್ MBC ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ರಾಜ್ಯದಲ್ಲಿ ಇದೆ ಆಲ್ರೆಡಿ. ಆದರೆ ಮತ್ತೊಂದು ಶಕ್ತಿ ಕೊಡಬೇಕಾಗತ್ತೆ ಅದಕ್ಕೆ. ಇವತ್ತು ನಮಗೆ ಎಲ್ಲಾ ರೀತಿಯಲ್ಲಿ ಅನ್ಯಾಯ ಆಗ್ತಾ ಇದೆ. ಅದಕ್ಕೋಸ್ಕರ ನಾವು ಅಷ್ಟೇ ಹೋದ ಸಾಕಾಗೋದಿಲ್ಲ. ಉದಾಹರಣವಾಗಿ ಜನಾರ್ದನ ಪೂಜಾರಿ ಅವರನ್ನ ಕಾಂಗ್ರೆಸ್ ಪಕ್ಷದಿಂದ ಯಾವ ರೀತಿಯಲ್ಲಿ ಮೂಲೆ ಗ್ರೂಪನ್ನ ಮಾಡಿಸಿದ್ರು, ಆರಂಜ್ ಹಾಲಪ್ಪನವರಿಗೆ ಅಲ್ಲಿ ಏನು ಸಮಸ್ಯೆ ಆಗಿತ್ತು, ಮಾಲಿಕೀಯ ಗುತ್ತೇದಾರರು ಯಾವ ಹಿಂಸೆಯನ್ನೇ ಕೊಟ್ಟು ಹೊರಗಡೆ ಕಳಿಸಿದ್ರು, ಇವತ್ತು ಸನ್ಮಾನ್ಯ BK ಹರಿಪ್ರಸಾದ್ ಅವರನ್ನೇ ಕೂಡ ರಾಜಕೀಯವಾಗಿ ವ್ಯವಸ್ಥಿತವಾಗಿ ಮುಗಿಸೋದಕ್ಕೆ ಹುನ್ನಾರ ನಡೆಸಿರತಕ್ಕಂಥದ್ದು. ಯಾಕೆ? ಹಿಂದುಳಿದ ಸಮುದಾಯದ ನಾಯಕರುಗಳು ಬೇರೆ ಬೇರೆ ಬರಬಾರದ, ಬೇರೆಯೊಬ್ರು ಆಗಬಾರದ, ಅವರು ಸ್ಥಾನಮಾನಕ್ಕೆ ಬರಬಾರದ, ಅವರು ಪಕ್ಷಕ್ಕೆ ದುಡಿದಿಲ್ವಾ? ಹಾಗಾಗಿ ಬರೆಯೊಂದು ಹರಿಪ್ರಸಾದ್ ಅವರ ಸಮಸ್ಯೆ ಅಲ್ಲ, ಸಮಾಜಕ್ಕೆ ಅನ್ಯಾಯ ಆದಾಗ, ಸಮಾಜದ ಅಸ್ತಿತ್ವಕ್ಕೆ ಸಮಸ್ಯೆಯನ್ನ ಬಂದಾಗ ಅದನ್ನು ಎದುರಿಸುವುದಕ್ಕೆ, ಒಕ್ಕಟ್ಟಾಗುವುದಕ್ಕೆ ಒಂದು ಅವಕಾಶವನ್ನು ಇವತ್ತು ಸಮುದಾಯಕ್ಕೆ ಬಂದಿದೆ. ದಕ್ಷಿಣ ಕನ್ನಡ ಜಿಲ್ಲಾ, ಉಡುಪಿ, ಉತ್ತರ ಕನ್ನಡ ಜಿಲ್ಲಾ, ಶಿವಮೊಗ್ಗ, ಈ 4 ಜಿಲ್ಲೆಯಲ್ಲಿ ನಮಗೇನಿದೆ, ಸುಂದರವಾದ ಒಂದು ಶಕ್ತಿ ಇದೆ. 22 ವಿಧಾನಸಭಾ ಕ್ಷೇತ್ರದಲ್ಲಿ ಹೈಯೆಸ್ಟ್ ಮತಗಳನ್ನು ಹೊಂದಿದ್ದೇವೆ. ಆದ್ರಿಂದ ಎಲ್ಲಾ ಪಕ್ಷಗಳು ನಮ್ಮನ್ನು ಇದೇ ರೀತಿ ಕಡೆಗಣಿಸಿದಂದ್ರೆ ಸ್ವತಂತ್ರವಾದ ಪಕ್ಷಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ನಾವು ಚಾಲನೆ ಕೊಡಬೇಕಾಗುತ್ತೆ ಅಂತಕ್ಕಂಥದ್ದು ಕೂಡ ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಹಿಂದುಳಿದ ಸಮುದಾಯದವರನ್ನ ಸೇರಿಸ್ಬಿಟ್ಟು ನಾವು ಸೇರಿಕೊಂಡು ಯಾಕೆ ಒಂದು ಬದಲಾವಣಾ ಹಂತಕ್ಕೆ ಹೋಗಬಾರದು? ಹಾಗಾಗಿ ಅದೆಲ್ಲವನ್ನೇ ಕೂಡ ಈಗಾಗಲೇ ಚರ್ಚೆ ಹಂತದಲ್ಲಿದೆ. ಸೆಪ್ಟೆಂಬರ್ 9ನೇ ತಾರೀಕು ಇದಕ್ಕೆಲ್ಲ ಒಂದು ಉತ್ತರವನ್ನು ನಾಂದಿ ಹಾಡಿಕೊಂಡು ಅಲ್ಲಿಂದ ಒಂದು ಪ್ಲಾಟ್ಫಾರ್ಮ್ ತಯಾರಾಗುತ್ತೆ. ಆ ಪ್ಲಾಟ್ಫಾರ್ಮ್ಗೆ ಬಿಲ್ಲವ ಮತ್ತು ಈಡಿಗ ನಾಯಕರುಗಳು ನೇತೃತ್ವವನ್ನು ವಹಿಸ್ತೇವೆ. ಆ ಅತಿ ಹಿಂದುಳಿದ ವರ್ಗದ ಹೋರಾಟದ ಒಂದು ರೂಪರೇಷೆ ರೆಡಿ ಮಾಡಿಕೊಂಡು ಹಕ್ಕುಗಳನ್ನ ಪಡೆಯೋಕ್ಕೋಸ್ಕರ ಏನ್ ಮಾಡ್ತೀವಿ, ಆ ಸಮಾವೇಶ ಇಲ್ಲೇ ಮುಂದಿನ ಹೋರಾಟಕ್ಕೆ ಬಿಲ್ಲವ ಈಡಿಗ ರಾಜಕೀಯ ನಾಯಕರುಗಳು ಏನ್ ಮಾಡ್ತೀವಿ, ನೇತೃತ್ವವನ್ನು ವಹಿಸ್ತೇವೆ. ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಮೂಲ ಕಾಂಗ್ರೆಸ್ಸಿಗರು ಯಾರೂ ಕೂಡ ಇದೆಲ್ಲ ಮಾಡ್ತಾ ಇಲ್ಲ. ಬೇರೆ ಬೇರೆ ಕಡೆಯಿಂದ ಬಂದವರು ಈ ಪಕ್ಷಕ್ಕೆ ಬಂದು ಸೇರಿ ಇಲ್ಲಿರುವ ಮೂಲ ಕಾಂಗ್ರೆಸ್ನವರನ್ನು ಹೊರಗಡೆ ಹಾಕುವ ಪ್ರಯತ್ನ, ಅವರ ಸೈಡ್ ಲೈನ್ ಹಾಕುವ ಪ್ರಯತ್ನ ಬಹಳ ಅಚ್ಚುಕಟ್ಟಾಗಿ ಮಾಡತಕ್ಕಂಥದ್ದು. ಅದಕ್ಕೋಸ್ಕರ ಏನಾಗಬೇಕಾಗತ್ತೆ, ದುಡಿದವರಿಗೆ ನ್ಯಾಯ ಸಿಗಬೇಕಾಗತ್ತೆ, ನಮ್ಮ ಸಮಾಜಕ್ಕೂ ನ್ಯಾಯ ಸಿಗಬೇಕಾಗತ್ತೆ.